ನಮಸ್ಕಾರ ಸ್ನೇಹಿತರೆ. ಬಡತನ ಶಾಶ್ವತವಲ್ಲ, ಸಿರಿತನ ಕೂಡ ಶಾಶ್ವತವಲ್ಲ. ನಮ್ಮಲ್ಲಿರುವಂತಹ ಮಾನವೀಯ ಗುಣಗಳು ಮಾತ್ರ ನಾವು ಈ ಭೂಮಿಯನ್ನು ಬಿಟ್ಟು ಹೋದ ಮೇಲೆಯೂ ಶಾಶ್ವತವಾಗಿರುತ್ತದೆ. ಒಂದು ಕ್ಷಣದಲ್ಲಿ ಬದುಕನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ನಾವು ತೆಗೆದುಕೊಂಡ ಒಂದು ಕ್ಷಣದ ನಿರ್ಧಾರ ನಮ್ಮ ಬದುಕನ್ನೇ ಬದಲಾಯಿಸಬಹುದು. ಬದುಕಿನಲ್ಲಿ ನಾವು ಕೇಳಿ ಪಡೆದುಕೊಂಡಿರುವ ನೂರಾರು ಬಹುಮಾನಗಳಿಗಿಂತ ಕೇಳದೆ ಪಡೆದ ಗೌರವ ಅತ್ಯಂತ ಶ್ರೇಷ್ಠವಾದದ್ದು. ಅತ್ಯಂತ ಕೆಟ್ಟ ಸಮಯದಲ್ಲಿ ನಮ್ಮ ಕೈ ಬಿಟ್ಟವರನ್ನು ಹಾಗೂ ಕೆಟ್ಟ ಸಮಯದಲ್ಲಿ ನಮ್ಮ ಕೈ ಹಿಡಿದು ನಡೆಸಿದವರನ್ನು ಯಾವತ್ತೂ ಮರೆಯಬಾರದು. ಯಾಕೆಂದರೆ ನಮ್ಮ ಮುಂದಿನ ಜೀವನದ ಸ್ಫೂರ್ತಿ ಅವರೇ ಆಗಿರುತ್ತಾರೆ. ನಮ್ಮ ಸಂಕಷ್ಟದ ಸಮಯದಲ್ಲಿ ದೇವರು ಮೌನವಾಗಿದ್ದಾನೆ ಎಂದು ದುಃಖಿಸಬೇಡಿ. ಯಾಕೆಂದರೆ ವರ್ಷ ಪೂರ್ತಿ ಪಾಠ ಹೇಳಿಕೊಟ್ಟ ಶಿಕ್ಷಕರು ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಸುಮ್ಮನಿರುತ್ತಾರೆ. ಶಾಲೆಯಲ್ಲಿ ಪಾಠ ಕಲಿಸಿ ಪರೀಕ್ಷೆ ನೀಡುತ್ತಾರೆ, ಆದರೆ ಬದುಕು ಪರೀಕ್ಷೆ ನೀಡಿ ಪಾಠ ಕಲಿಸುತ್ತದೆ. ಆದ್ದರಿಂದ ಬದುಕಿನ ಪ್ರತಿಯೊಂದು ಹೆಜ್ಜೆಯನ್ನು ಜಾಗರೂಕತೆಯಿಂದ ಇರಿಸೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.